ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಬ್ಯಾರಿ ಭಾಷಾ ದಿನಾಚರಣೆ ಹಾಗೂ ಅಬ್ಬಾ ಬ್ಯಾರಿ ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭ ಮಂಗಳೂರಿನಲ್ಲಿ ಜರುಗಿತು. ನಗರದ ಕುದ್ಮಲ್ ರಂಗರಾವ್ ಪುರ ಭವನದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಎಂಬಿ ಅಬ್ದುಲ್ ರಹಮಾನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಒಗ್ಗಟ್ಟಿನ ಮೂಲಕ ಬ್ಯಾರಿ ಭಾಷೆಯನ್ನ ಉಳಿಸಲು ಸಾಧ್ಯವಿದೆ. ಬ್ಯಾರಿ ಭಾಷೆಗೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕಾಗಿದೆ ಎಂದು ಹೇಳಿದರು. ಒಟ್ಟಿಗೆ ಇದಕ್ಕೊಂದು ಶಕ್ತಿ ಬಂತು. ಅದಕ್ಕೊಂದು ನಾನು ಬ್ಯಾರಿ ಭಾಷೆ ಒಳಿಸುವುದಾಯ ಬ್ಯಾರಿ ಭಾಷೆ ಪಂಕ ಬರೀಗ ಬ್ಯಾರಿಗ ಎಲ್ಲರೂ ಏಕ ನಿಯತ್ತು ನನ್ನ ನಿಯತ್ತು ಒಟ್ಟಾಯಿತು ಮುಂದೊಂದು ಹೋಗಿ ಮಾತ್ರ ಈ ಭಾಷೆಗಳನ್ನು ಉಚ್ಚಲು ಸಾಧ್ಯ ಉಂಟು. ಅಕಾಡೆಮಿ ಎಗನಾಯ್ತು, ಅಕಾಡೆಮಿ ಎಲ್ಲೈತು ಏನಾಯ್ತು ಅದ್ರ ಬಗ್ಗೆ ಚೊಲ್ಲಲು ನಾನು ಎಲ್ಲೂ ಇಷ್ಟಪಡ್ತೀನಿ. ಎಲ್ಲರೂ ಅಂಗಗಳ ತಾಕತ್ತು ಅನುಸರಿಸಿ ಮಾಹಿತಿ ಅದೇ ಒಂದು ಸಂಭವ ತಿಳಿಸಿ ನಾನು ಅದು ವಿಮರ್ಶನೆ ಹಾಕಿ ಇಷ್ಟಪಡ್ರದೇ ಮತ್ತು ನೀವೆಲ್ಲ ಮಾಫ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಭಾಗವಹಿಸಿದರು. ಈ ಸಂದರ್ಭ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ, ಬ್ಯಾರಿ ಅಧ್ಯಯನ ಪೀಠದ ಸಂಚಾಲಕರಾದ ಪ್ರೊಫೆಸರ್ ಅರಬಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಕಂಬಾರ್ ಮಹಮ್ಮದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.